ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ ಮಾತ ಮೋಕ್ಕೆದೆತ್ಕೊಂಡು ಹೊಸ ಕುರಲ್ದ ಏನಿತ ಸುದ್ದಿಗೊಂಚಲು ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಪ್ರಧಾನಿ ಮೋದಿಯರು ಬ್ರಹ್ಮಶ್ರೀ ನಾರಾಯಣ ಗುರುಲೆಗೆ ಮಾಲಾರ್ಪಣೆ ಮಲ್ತಿನ ವಿಚಾರಗೆ ರಾಜಕೀಯ ಮಲ್ಪುನಕ್ಲು ಸಿದ್ದರಾಮಯ್ಯರ ನೆಲ್ಲೆತ್ತದು ಗುರುಲೆಗೆ ಮಾಲಾರ್ಪಣೆ ಮಲ್ಪಡಿ ಪಂಡದು ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ತಿರುಪಾದರು. ಬಿಜೆಪಿ ಕುಡ್ಲ ಮಂಡಲದ ವತಿರ್ದು ಬುಧವಾರ ಕೊಲ್ಯದ ನಾರಾಯಣ ಗುರು ಮಂದಿರಡು ಅಟ್ಟನೆ ಮಲ್ತಿನ ಹಿಂದುಳಿದ ವರ್ಗಲದ ಸಾಮಾಜಿಕ ಸಮಾವೇಶಡು ಪಾತಿರ್ನ ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಕುಡ್ಲ ಲೇಡಿ ಹಿಲ್ದ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ವೃತ್ತ ಅವಡು ಪಂಡದು ಸಾರ್ವಜನಿಕವಾದ ಅರ್ಜಿನ ಸಲ್ಲಿಸಾದಿತ್ತಂಡು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಸಮಾಜದ ಒತ್ತಾಸೆಗೆ ಬಗ್ಗದು ಅಪಗದ ರಾಜ್ಯ ಬಿಜೆಪಿ ಸರ್ಕಾರ, ಸ್ಥಳೀಯ ಬಿಜೆಪಿ ಸಂಸದರು, ಶಾಸಕರು, ಮೇಯರ್, ಮೂಡ ಅಧ್ಯಕ್ಷರ ಪ್ರಯತ್ನದ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ವೃತ್ತ ಅವಡು ಪಂಡದು ಪುದರ್ದಿಯರೆ ಸಾಧ್ಯ ಆತಂಡು. ಆಂಡ ಇನ್ನಿ ಕೆಲವರು ಗುರುಕುಲಿನ ವೃತ್ತಗೆ ತಂಗ್ಲ ಪ್ರಯತ್ನ ಮಲ್ತಿನಿ ಪಂಡದು ಸರ್ಟಿಫಿಕೇಟ್ ಪಡೆಯರೆ ಹಪಾಪಿಸೊಂದುಲ್ಲೇರು. ಬಿಜೆಪಿ ಬೊಕ್ಕ ಪಕ್ಷದ ನೇತೃತ್ವ ವಹಿಸಿನ ನಾಯಕರಿಗೆ ಇಂದಿನ ಮಾತ ಎದುರು ಸಾವುನ ಶಕ್ತಿ ಉಂಡು. ಜನಕಲು ಜಾತಿ ತೂವಂದೆ ಒಗ್ಗಟ್ಟಾದ ತಂಗ್ಲನ ಪ್ರೀತಿದ ಪ್ರಧಾನಿ ನರೇಂದ್ರ ಮೋದಿಯರನ್ನು ಕುಡೂರಗೆಂದಾವುಡು ಪಂಡಿತ ತಿರುಪಾಯರು. ಇನ್ನು ಆರಮಲ್ತನ ಕೆಲಸನ ದುಂಬುಕೊನಪ್ಪನ ಅಂಚಿನ ಪ್ರಯತ್ನನೇ ನಮ್ಮ ಇತ್ತದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಇನ್ನು ಮಲ್ಪನ ಅಂಚಿನ ಒಂಜಿ ಅವಾಗ ಕೆಲಸ ಮಲ್ಪೆರೆಗೆ ಅವರಿಗೆ ಅವಕಾಶ ಭಾರತೀಯ ಜನತಾ ಪಾರ್ಟಿ ಕೊರ್ತುಂಡು. ನಮ್ಮ ಮುರನಿ 14 ತಾರೀಕುದಾನಿ ಕುಡ್ಲಾಡ್ ಬಾರಿಮಲ್ಲ ರೋಡ್ ಶೋಗೆ ನಿಖಲ್ ಮಾತೆಲ್ಲ ಬೈದಾರೆ ಎಂದು ನಂಬುದೆ. ನರೇಂದ್ರ ಮೋದಿ ಈ ದೇಶಗತೆ ಈ ವಿಶ್ವಗೆ ಮಹಾನ್ ನಾಯಕೆ. ಇನ್ನು ನಂಗೆ ರಾಮ ಮಂದಿರದ ಅಂಚಿನ ಒಂಜಿ ಕನಸನ್ನು ನನಸು ಮಲ್ತರ ಅಂಚಿನ ಈ ದೇಶದ ಮಹಾನ್ ನಾಯಕಿ ರೀತಿಯಿಂದ ಅವು ನರೇಂದ್ರ ಮೋದಿ. ಕಾಶ್ಮೀರದ ಅಂಚಿನ ಊರುಡು 500 ರೂಪಾಯಿ ಕಲ್ಲು ದಕ್ಕದ ಭಯೋತ್ಪಾದನೆ ಮಲ್ತನೇನೆ ಉಂತಾಯಿನಂಚಿನ ಪ್ರಧಾನಮಂತ್ರಿಯರಲ್ಲ ಇತ್ತಂದಾಂಡ ಅವು ನರೇಂದ್ರ ಮೋದಿ. ಈ ದೇಶದ ಕಡು ಬಡತನಡುಪುನಂಚಿನ ಜನಗಳಿಗೆ ವಿವಿಧ ರೀತಿಯ ಸಹಕಾರ ಸವಲತ್ತಿನ ಕೊರ್ಪುನಂಚಿನ ಕೆಲಸ ಮಲ್ತಂದ ಅವು ನರೇಂದ್ರ ಮೋದಿ. ಈ ದೇಶದ ಪ್ರತಿ ಒಂಜಿ ವರ್ಗದ ಜನಗಳಿಗೆ ಜೋಕುಲೆಡ್ದು ಬತ್ತನ, ಮಹಿಳೆಯರಿಗೆ ಬತ್ತನ, ಪ್ರತಿ ಒಂಜಿ ಅಂಗವೈಕಲರಿಗೆ ಬತ್ತನ, ವೃದ್ಧರಿಗೆ ಬತ್ತನ, ಪೂರಾ ರೀತಿಯ ಸವಲತ್ತಿನ ಕಂತು ಕೊರ್ನಂಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆರೆ ಮುರನಿ ಕುಡ್ಲಾಗೆ ಬತ್ತದೆ ನಾರಾಯಣ ಗುರುಕುಲ್ನ ಆ ಸರ್ಕಲ್ಗೆ ಮಾಲಾರ್ಪಣೆ ಮಲ್ಪನಂಚಿನ ಕೆಲಸ ಮಲ್ತಿನಕ್ಕೆ ಯಾನೆ ಸುರುಕಾದ ನಮ್ಮ ಉಳ್ಳಾಲದ ಜನಕಲ್ನ ಪರವಾದಲ್ಲ ಯಾನೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಾವೆ. ಲೇಡಿ ಹಿಲ್ ಪನ್ಪುನ ಸರ್ಕಲ್ ಉಪ್ಪರಲ್ಲಿ ಅವಳು ನಾರಾಯಣ ಗುರು ಸರ್ಕಲ್ ಅವರು ಪನ್ಪುನ ಬೇಡಿಕೆನೆ ಇಡೀ ಹಿಂದೂ ಸಮಾಜ ಅವಳು ಅವಡ ಪನ್ಪುನ ಬೇಡಿಕೆನೆ ದೀತಿನ ಸಂಗತಿಯಲ್ಲಿ ನಂಗೆ ಮಾತಾರೆಲ್ಲ ಗೊತ್ತುಂಡು. ಇನ್ನು ಏರ್ಲ ಐತ ಬಗ್ಗೆ ಎಂಕ್ಲೆ ಪನ್ಪುನ ಸರ್ಟಿಫಿಕೇಟ್ ದೇತನೆ ಮಸ್ತ್ ಜನ ಪ್ರಯತ್ನ ಮಲ್ಪೇರೆ ಯಾರು ಅಂಡ್ ಅವು ಭಾರತೀಯ ಜನತಾ ಪಾರ್ಟಿ ಇತ್ತನೆಗೋಸ್ಕರ ಮಾತ್ರ ನಾರಾಯಣ ಗುರುಕುಲ್ನ ಸರ್ಕಲ್ ಅವಳು ಉರುವಾಡ ಲೇಡಿ ಹಿಲ್ದ ಜಾಗಡೆ ನಾರಾಯಣ ಗುರುಕುಲ್ನ ಸರ್ಕಲ್ ಆತಂಡು ಇನ್ನು ಮಾತೆಲ್ಲ ನೆನಪುದಿಯೋಡು. ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅತ್ತಂದ ಮಂಗಳೂರು ಮಹಾನಗರ ಪಾಲಿಕೆ ಇತ್ತು ನಡೆದಾತ್ರ, ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಇತ್ತು ನಡೆದಾತ್ರ, ನಮ್ಮ ಮೇಯರ್ ಪ್ರೇಮಾನಂದ ಶೆಟ್ಟಿ ಇತ್ತು ನಡೆದಾತ್ರ, ನಮ್ಮ ಮೂಡಡು ಚೇರ್ಮನ್ ನಮ್ಮ ರವಿಶಂಕರ್ ಮಿಜಾರ್ ಇತ್ತು ನಡೆದ ಕಾರಣಕ್ಕೋಸ್ಕರ ಅಲ್ಪ ಸರ್ಕಲ್ ಆತಂಡು ಎಂಗ್ಲೆ ಮಾತರಿಗಳ ಗೌರವ ಉಂಡು. ಮುರನ್ ಕೋಡೆ ಕೇನ್ನಾಗ ಏರ ಪಂಡೇರು ನಿಖಲು ಮೋದಿನ ಕನತದ ಸರ್ಕಲ್ಗೆ ಪೂತ ಮಾಲೆ ಬಾಡದೆ ರಾಜಕಾರಣ ಮಲ್ಪರೆ ಯಾನೆ ನಿಖಲ್ಡ ಸವಾಲ್ ಮಲ್ಪನು ನಿಖಲೆಗೆ ರಾಜಕೀಯ ಮಲ್ಪರೆ ಇತ್ತಂದಾಂಡ ಎಂಕಲೆಡ್ದು ತುಂಬು ಸಿದ್ದರಾಮಯ್ಯ ಕಂತದ ಮಾಲೆ ಬಾಡ್ಪದ ರಾಜಕೀಯ ಮಲ್ಪಲೆ ನಿಖಲು ಐನು ಮಲ್ಪಂದೆ ಆ ನಾರಾಯಣ ಗುರುಕುಲ್ನ ಸರ್ಕಲ್ ರಾಜಕೀಯ ಮಲ್ಪೆರೆ ಪಿದಾರ್ದ ನಂಚಿನ ಕಾಂಗ್ರೆಸ್ ದಾಖಲು ಆಲೋಚನೆ ಮಲ್ಪಡೋದು ಈ ಸಂದರ್ಭದ ಪನ್ನೇರು ಹೆಚ್ಚಿಸುವೆ. ಸಂಸದರು ನಳಿನ್ ಕುಮಾರ್ ಕಟೀಲು ಪಾತೆರೊಂದು ಬಿಜೆಪಿ ಪಕ್ಷದ ಹಿಂದುಳಿದ ವರ್ಗದಕ್ಲು ವಾಮಟ್ಟಿಗೂ ಬುಲವಳಿ ಪನ್ಪುನೇಕ್ ದೇಶದ ಪ್ರಧಾನಿ ನರೇಂದ್ರ ಮೋದಿಯರೇ ನಿದರ್ಶನರಾತೆರು. ಮೋದಿ ಪ್ರಧಾನಿ ಆಂಡ ಗೋದ್ರ ಪೊತ್ತುಂಡು ಉರಿಯುಂಡು ಮುಸಲ್ಮಾನರು ಕ್ರೈಸ್ತರು ದೇಶ ಬಿಡುದು ಪೋವುಡಾಪುಂಡು ಪಂಡಿನ ಸಿದ್ದರಾಮಯ್ಯರೇ ತನ್ನ ಪಾತ್ರ ಒರಿಪಾಯರೆ ಆರ್ಯ ದೇಶ ಬಿಡುದು ಪೋವುಡು. ದಕ್ಷಿಣ ಕನ್ನಡ ಜಿಲ್ಲೆಡೆ ಸಮರ್ಥ ನಾಯಕರನ್ನು ಲೋಕಸಭೆ ಅಭ್ಯರ್ಥಿಯಾದ
ಆಯ್ಕೆ ಮಲ್ತದುಂಡು. ತಂಗ್ಲ ಅಭ್ಯರ್ಥಿ ಬ್ರಿಜೇಶ್ ಚೌಟ 3 ಲಕ್ಷದಾತ ಅಂತರಡು ಗೆಲುವು ಸಾಧಿಸಾರೆ ಉಲ್ಲಿರು ಪಂಡದು ತೀರ್ಪಾಯಿರು. ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಈ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಹೇಳಿದರು, ನರೇಂದ್ರ ಮೋದಿ ಎಲ್ಲಿಯಾದರೂ ಪ್ರಧಾನಿ ಆದರೆ ಈ ದೇಶದಲ್ಲಿ ಗೋಧ್ರಾ ಹತ್ತಿ ಉರಿಯುತ್ತೆ, ಈ ದೇಶದ ಮುಸಲ್ಮಾನರು ದೇಶ ಬಿಟ್ಟು ಹೋಗಬೇಕಾಗತ್ತೆ, ಈ ದೇಶದ ಕ್ರೈಸ್ತರು ದೇಶ ಬಿಟ್ಟು ಹೋಗಬೇಕಾಗತ್ತೆ, ಈ ದೇಶ ವಿನಾಶದ ಅಂಚಿಗಾಗುತ್ತೆ. ಆದರೆ ಸಿದ್ದರಾಮಣ್ಣನಿಗೆ ಇವತ್ತು ಹೇಳ್ತಾನೆ, ಈ ದೇಶದ ಮುಸಲ್ಮಾನ ಈ ದೇಶದಲ್ಲಿ ಉಳಿದಿದ್ದಾನೆ, ಕ್ರೈಸ್ತ ಉಳಿದಿದ್ದಾನೆ, ಜಗತ್ತು ಇವತ್ತು ಭಾರತವನ್ನು ಒಪ್ಪಿಕೊಂಡಿದೆ. ಸಿದ್ದರಾಮಣ್ಣ, ನೀವು ಇವತ್ತು ನಿಜವಾಗಲೂ ಒಬ್ಬ ಮುಖ್ಯಮಂತ್ರಿ, ಈ ರಾಜ್ಯದ ಪ್ರಜೆ ಹೌದು ಅಂತಾದರೆ ನೀವು ದೇಶದಿಂದ ಪಲಾಯನ ಆಗಬೇಕು. ಯಾಕೆ ನೀವು ಅವತ್ತು ಹೇಳಿದ್ರಿ ನರೇಂದ್ರ ಮೋದಿ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರಿ, ನೀವು ಮಾತಿನಂತೆ ನಡ್ಕೋಬೇಕು, ಇವತ್ತು ದೇಶ ಬಿಟ್ಟು ಹೋಗಬೇಕು ಅಂತ ಹೇಳುವಂಥ ಕರೆಯನ್ನು ಇವತ್ತು ಸಿದ್ದರಾಮಣ್ಣನಿಗೆ ಕೊಡ್ತೇನೆ. ಪರಿವರ್ತನೆ ಈಗ ಪ್ರಾರಂಭ ಆಗಿದೆ. 2014 ನಂತರ ಇವತ್ತು ದೇಶ ಪರಿವರ್ತನೆ ಆಗ್ತಾ ಇದೆ. ಯೋಚನೆ ಮಾಡಿ, ಈ ದೇಶದ ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಯುದ್ಧ ಆಯಿತು. 4.5 ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿ ಜಗತ್ತಿನಲ್ಲಿ 25,000 ವಿದ್ಯಾರ್ಥಿಗಳ ಕರೆತಂದ ದೇಶ ಅದು ಭಾರತ. ಇದು ಮೋದಿ ಗ್ಯಾರಂಟಿ, ಇದು ಮೋದಿ ಗ್ಯಾರಂಟಿ. ಈ ದೇಶದ ನಾಗರಿಕ ವಿದ್ಯಾರ್ಥಿಗಳನ್ನು ಕರೆತರ್ತಕ್ಕಂಥ ಪ್ರಯತ್ನಗಳಾಗಿ ಜಗತ್ತಿನಲ್ಲಿ ಕೋವಿಡ್ ಬಂತು. ಇಡೀ ಜಗತ್ತು ಭಾರತ ಕಡೆಗೆ ನೋಡಿತು. ಬಿಜೆಪಿ ಮಂಡಲ ಅಧ್ಯಕ್ಷರು ಜಗದೀಶ್ ಅಲ್ವಾ ಕುವೆತ್ತಬೈ ಗುರ್ಕಾರ್ ಮೆನು ವಹಿಸಿದ್ದರು. ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷರು ಮಹೇಶ್ ಜೋಗಿ, ಕುಡ್ಲ ಮಂಡಲ ಅಧ್ಯಕ್ಷರು ಗಣೇಶ್ ಸುವರ್ಣ, ಬಿಜೆಪಿ ಜಿಲ್ಲಾ ವಕ್ತಾರರು ಹರಿಕೃಷ್ಣ ಬಂಟ್ವಾಲ, ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣ, ಪ್ರಧಾನ ಕಾರ್ಯದರ್ಶಿ ಶಶಿಧರ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಕಾರ್ಯದರ್ಶಿ ಕುಡ್ಲ ಮಂಡಲ ಉಸ್ತುವಾರಿ ದಿನೇಶ್ ಆಮ್ಟೂರು, ರಾಜ್ಯ ಮೀನುಗಾರನ ಪ್ರಕೋಷ್ಠದ ಸಹ ಸಂಚಾಲಕರು ಯಶವಂತ್ ಆಮೀನ್, ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾದ ಕಾರ್ಯದರ್ಶಿ ರವಿ ಸೋವೂರು, ಬಿಜೆಪಿ ಮಂಡಲ ಉಪಾಧ್ಯಕ್ಷರು ರವಿಶಂಕರ ಸೋಮೇಶ್ವರ, ಪ್ರಮುಖರು ಗಣೇಶ್ ಕಾಪಿಗಾಡು, ಇಂಚಿತ್ತು ಪ್ರಮುಖರು ಸಮಾವೇಶದ ಮುತಾಲಿಕಿಡಿತಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕನಚೂರು ಶಿಕ್ಷಣ ಸಂಸ್ಥೆದ 2024ನೇ ಸಾಲದ ಪದವಿ ಪ್ರದಾನ ಕಾರ್ಯಕ್ರಮ ಏಪ್ರಿಲ್ 20 ಶನಿವಾರ ಮಧ್ಯಾಹ್ನ ನಡಪೆರುಂಡು ಪಂಡದು ಕನಚೂರು ವಿದ್ಯಾಸಂಸ್ಥೆದ ನಿರ್ದೇಶಕರು ಅಬ್ದುಲ್ ರೆಹಮಾನ್ ಸುದ್ದಿಗೋಷ್ಠಿಗೆ ತೆರಿಪಾದರು. ಸುದ್ದಿಗೋಷ್ಠಿಯ ಪಾತೆರ್ನ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಿರ್ದೇಶಕರು ಅಬ್ದುಲ್ ರಹಿಮಾನ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಪದವಿ ಪ್ರದಾನ ಲೇಸ್ ಏಪ್ರಿಲ್ 20 ಶನಿವಾರ ಮಧ್ಯಾಹ್ನ ಸಂಸದ ಕ್ರೀಡಾಂಗಣದ ನಡಪೆರುಂಡು. ಮಾಹೆದ ಸಹ ಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಪದವೀಧರರಿಗೆ ಪದವಿ ಪ್ರದಾನ ಮಲ್ಪೆರೆಯುತ್ತದೆ. ರ್ಯಾಂಕ್ ವಿಜೇತ ಅಭ್ಯರ್ಥಿಗಳನ್ನು ಅಭಿನಂದಿಸಾದು ಪದವಿ ಪ್ರದಾನ ಭಾಷಣ ಮಲ್ಪೆರೆ ಉರ್ಲೇರ್ಪಂಡು ತೆರಿಪಾಯಿರು. 3ನೇ ಬ್ಯಾಚ್ ಮಟ್ಟುವಾಗ ನಮ್ಮ ರಾಜ್ಯಕ್ಕೆ ರಾಜ್ಯದಲ್ಲಿ ಇಷ್ಟು ಚಿಕ್ಕ ಹಾಗೂ ಒಂದು ಚಿಕ್ಕ ಸಮಯದಲ್ಲಿ ಮೂರನೇ ವರ್ಷದ ಒಂದು ಅವಸರದಲ್ಲಿ ಫಸ್ಟ್ ರ್ಯಾಂಕ್ ಬರುವುದು ಅಂತ ಹೇಳಿದರೆ ಇದೊಂದು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರು ಇವರ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇರಿ ಕಲಿತ ನಮ್ಮ ಮಕ್ಕಳ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟಂತಹ ತಂದೆ ತಾಯಿಗಳ ಪರಿಶ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೂ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರ್ ಹಾಜಿ ಯು ಕೆ ಮೋಹನ್ ತಂದೆಯವರು ಇದಕ್ಕೆ ಒಂದು ಕಲ್ಪನೆ ಹಾಗೂ ಒಂದು ವಿಷನ್ ಇಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇವೆ. ಹಾಗೂ ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಈ ಭಾಗದ ಪರಿಸರದ ಊರಿನ ಜನರ ಸಹಕಾರವು ಇದಕ್ಕೆ ಮುಖ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಬೆಂಗಳೂರದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಅಧೀನದ ಐವ ವೈದ್ಯಕೀಯ ಕಾಲೇಜದ ಪೈಕಿಡು 2018 ಬ್ಯಾಚ್ಡ್ ಕಣಚೂರು ವೈದ್ಯಕೀಯ ಕಾಲೇಜದ ವಿದ್ಯಾರ್ಥಿನಿ ಡಾಕ್ಟರ್ ಮಧುರಾ ಕೆಐ ರಾಜ್ಯಗ ಸುರುತ ರ್ಯಾಂಕ್ ಬಂಗಾರದ ಪದಕದೊಟ್ಟಿಗೆ ವಿಜೇತರಾದಿತದ. ಸಂಸದ ಪುದಾರ್ನ ರಾರಾಜ್ ಸವಲಕ ಮಲ್ತದೇರ್ ಪಂಡದ ಬಾಕಿದ ರ್ಯಾಂಕ್ ವಿಜೇತರೆಗ್ಲ ಅಬ್ದುಲ್ ರಹಿಮಾನ್ ಅಭಿನಂದನೆ ಸಂದಾಯರು. ಫಸ್ಟ್ ರ್ಯಾಂಕ್ ಬಂದಿದ್ದು ನಮ್ಮ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದೆ. ಹಾಗೂ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕನಚೂರು ವಿದ್ಯಾಸಂಸ್ಥೆಯಲ್ಲಿ 3ನೇ ಬ್ಯಾಚ್ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದದ್ದು ಅಂತ ಹೇಳಿದರೆ ಇದೊಂದು ಹೆಮ್ಮೆಯ ವಿಚಾರ.
ಸೊ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಏನು ಈ ಒಂದು ಸಾಧನೆಯನ್ನು ಹೀಗೆ ಇದು ಒಂದು ಅತ್ಯದ್ಭುತವಾದಂಥ ಒಂದು ಸಾಧನೆ ಆಗಿದೆ. ಅದಕ್ಕೆ ತಕ್ಕ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಹಾಗೂ ಒಂದು ನಮ್ಮ ಕಾಣಿಕೆ, ಒಂದು ನೆನಪಿನ ಕಾಣಿಕೆಯಾಗಿ ಡಾಕ್ಟರ್ ಹಾಜಿ UK ಮೋನು ಎಂಡೋಮೆಂಟ್ ಗೋಲ್ಡ್ ಮೆಡಲ್ ವನ್ನು ಈ ವರ್ಷದಿಂದ ನಾವು ನೀಡಲು ಬಯಸಿದ್ದೇವೆ ಡಾಕ್ಟರ್ ಚೇರ್ಮನ್ ಅವರ ಹೆಸರಿನಲ್ಲಿ. ಹಾಗೂ ಇದು ಡಾಕ್ಟರ್ ಮಧುರಾ ಕೆ ಅವರಿಗೆ ಈ ವರ್ಷದಿಂದ ಫಸ್ಟ್ ಮೆಡಲ್ ಇವರಿಗೆ ಹೋಗ್ತಾ ಇದೆ. ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಈ ನಮ್ಮ ಸಂಸ್ಥೆಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ನಿಮ್ಮ ಮುಖಾಂತರ ಅವರಿಗೆ ಬೆಸ್ಟ್ ವಿಶಸ್ ಹಾಗೂ ಒಳ್ಳೆಯ ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ ಬಯಸ್ತಾ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದ ಡೀನ್ ಡಾಕ್ಟರ್ UP ರತ್ನಾಕರ್ ಪಾತೆರಂದು ಇಂದೊಂಜಿ ದಿಂಜ ಅಪರೂಪದ ಸಾಧನೆ ಆದಿತ್ತದು 2018 ಬ್ಯಾಚ್ ದ ವಿದ್ಯಾರ್ಥಿಗಳು ಅಮೋಘ ಸಾಧನೆ 0.25% ಫಲಿತಾಂಶದ ಒಟ್ಟಿಗೆ 7 ವಿದ್ಯಾರ್ಥಿಗಳು 18 ರ್ಯಾಂಕ್ ಬೇತೆ ಬೇತೆ ವಿಭಾಗದ ಪಡೆದರು. ಡಾಕ್ಟರ್ ಮಧುರಾ KI ಒಟ್ಟು 10 ರ್ಯಾಂಕ್ ಪಡೆದಿದ್ದು ಬಂಗಾರದ ಪದಕಗ ಪ್ರಾಪ್ತರಾದರು. ಈ ಸಾಲ್ಟ್ 100% ಫಲಿತಾಂಶ ದಾಖಲಾತನ ಪಡೆ ತೆರಿಪಾಯಿರು ಇರಬಹುದು ಅಥವಾ ಆ ಪಟ್ಟಿಯನ್ನು ತಮಗೆ ಕೊಡಲಾಗುತ್ತದೆ. ಈ 7 ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ ಮಧುರಾ KI ಇವರು ಒಬ್ಬರೇ ಯೂನಿವರ್ಸಿಟಿ ಲೆವೆಲ್ನಲ್ಲಿ 10 ರ್ಯಾಂಕ್ ಅನ್ನು ಗಳಿಸಿರುತ್ತಾರೆ. ಡಾಕ್ಟರ್ ಮಧುರಾ KI RGHS ಫೈನಲ್ ಎಕ್ಸಾಮಲ್ಲಿ 10 ರ್ಯಾಂಕ್. ಇನ್ನೂ ಅಪರೂಪದ ಸಾಧನೆ ಅಂದರೆ ಡಾಕ್ಟರ್ ಮಧುರಾ KI ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸುಮಾರು 50 ಕಾಲೇಜುಗಳಲ್ಲಿ ಎಲ್ಲ 5 ವರ್ಷಗಳ ಫಲಿತಾಂಶಗಳನ್ನು ಪರಿಶೀಲಿಸಿದಾಗ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ತುಂಬ ಯುನೀಕ್ ಅಚೀವ್ಮೆಂಟ್. ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ಬೋದು. 50 ಕಾಲೇಜಿನಲ್ಲಿ 5 ವರ್ಷದ ಎಕ್ಸಾಮಲ್ಲಿ ಪ್ರತಿ ಎಕ್ಸಾಮಿಗೆ 150 ಸ್ಟೂಡೆಂಟ್ ಕೂತ್ಕೊಳ್ತಾರೆ. ಸಾಧಾರಣ 5,000 ಲೆವೆಲ್ನಲ್ಲಿ ಇವರಿಗೆ ಗೋಲ್ಡ್ ಮೆಡಲ್ ರಾಜೀವ್ ಗಾಂಧಿಯ ಯೂನಿವರ್ಸಿಟಿಯ ಚಿನ್ನದ ಪದಕ ಸಿಕ್ಕಿರುತ್ತದೆ. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ದ ಡಾಕ್ಟರ್ ಶಮೀಮಾ, ಪ್ರೊಫೆಸರ್ ಮೊಹಮ್ಮದ್ ಸುಹೇಲ್, ಡಾಕ್ಟರ್ ಮೋನಿಶ್ ಸಲ್ದಾನ, ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಹರೀಶ್ ಶೆಟ್ಟಿ ಸುದ್ದಿಗೋಷ್ಠಿ ಒಡಿಗೇತರು. ಚೀಫ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ರೋಹನ್ ಮೊನಿಸ್ ಸ್ವಾಗತ ಮಾಡ್ತಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡಿ 9ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾದ ಪೇಟೆ ಸವಾರಿ ಪಲ್ಲಕ್ಕಿ ಉತ್ಸವ ಬೊಕ್ಕ ರಂಗಪೂಜದ ಸಂಭ್ರಮ ಬುಧವಾರ ಬಯ್ಯಗೆ ನಡೆದನು. ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡಿ 9ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ರಕ್ತೇಶ್ವರಿ ಬೊಕ್ಕ ಗುಳಿಗ ದೈವದ ನೇಮೋತ್ಸವದ ಅಂಗವಾದ ಪೇಟೆ ಸವಾರಿ ಪಲ್ಲಕ್ಕಿ ಉತ್ಸವ ಬೊಕ್ಕ ರಂಗಪೂಜದ ಸಂಭ್ರಮಲೇನು ಬುಧವಾರ ನಡೆಪಾಯಿರು. ಸಾಯಿಧಾಮ ಶ್ರೀ ಸಾಯಿ ಮಂದಿರದ ಪಿದರ್ದು ಶ್ರೀ ಅಯ್ಯಪ್ಪ ಮಂದಿರ ಬೊಕ್ಕ ಮಾಡೂರು ಶ್ರೀ ಶಾಸ್ತ್ರ ಕಟ್ಟೆಡು ಪೂಜೆಯಾದ ಸಾಯಿ ಮಂದಿರ ಮುಟ್ಟ ಪಲ್ಲಕ್ಕಿ ಉತ್ಸವ ಪೇಟೆ ಸವಾರಿನ ನಡೆಪಾಯಿರು.
महाप्रभु ಅವ್ಯದ ಬುಕ್ಕ ರಾತ್ರಿಡು ಶ್ರೀ ಶಿರಡಿ ಸಾಯಿಬಾಬಾ ಗುರುದೇವರನ ಸಾನ್ನಿಧ್ಯಡು ರಂಗ ಪೂಜದ ಸಂಭ್ರಮನೆ ನಡಪಾಯರು. ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದುಂಡು. ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಖ್ಯಸ್ಥರು ಕೆಪಿ ಸುರೇಶ್, ಸೇವಾ ಸಮಿತಿದ ಕಾರ್ಯಾಧ್ಯಕ್ಷರು ನವೀನ್ ಕೊಂಡಾನ ಕಮಲಕೋಡಿ, ಪ್ರಧಾನ ಕಾರ್ಯದರ್ಶಿ ಅಮರನಾಥ್ ಮಾಡೂರು, ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀಮತಿ ವನಿತಾ ಬಿ ಶೆಟ್ಟಿ, ಮಹಿಳಾ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜಯಂತಿ ಶೆಟ್ಟಿ ಬೊಕ್ಕ ಸಮಿತಿದ ಪದಾಧಿಕಾರಿಗಳು ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಗ್ಯಾರಂಟಿ ಯೋಜನೆಯದ್ದು ಪೊಂಜೋಲು ಸ್ವಾಭಿಮಾನದ ಬದುಕು ಕಟ್ಟರೆ ಸಾಧ್ಯ ಆದೀತದು. ದೇಶದ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಬತ್ತಂಡ
ಬಡ ಪುಂಚೋಲೆಗೆ ವಾರ್ಷಿಕ ತಲಾ 1 ಲಕ್ಷ ರೂಪಾಯಿ ಗ್ಯಾರಂಟಿದೊಟ್ಟಿಗೆ ಬೇತೆ ಬೇತೆ ಗ್ಯಾರಂಟಿಲು ಜಾರಿಯಾಪುಂಡು ಪಂಡದು ಕರ್ನಾಟಕ ಗೇರು ನಿಗಮದ ಅಧ್ಯಕ್ಷರು ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಮಮತಾ ಕಟ್ಟಿ ತೆರಿಪಾದರು. ಗ್ಯಾರಂಟಿ ಯೋಜನೆಯದ್ದು ಪೊಂಜೂಲು ಸ್ವಾಭಿಮಾನದ ಬದುಕು ಕಟ್ಟೆರೆ ಸಾಧ್ಯ ಆದಿತ್ತದು ದೇಶದ ಕಾಂಗ್ರೆಸ್ ನೇತೃತ್ವ ಮೈತ್ರಿಕೂಟ ಅಧಿಕಾರಕ್ಕೆ ಬತ್ತಂಡ ಬಡ ಪೊಂಜೋಲೆಗೆ ವಾರ್ಷಿಕ ತಲಾ 1 ಲಕ್ಷ ರೂಪಾಯಿ ಗ್ಯಾರಂಟಿದೊಟ್ಟಿಗೆ ಬೇತೆ ಬೇತೆ ಗ್ಯಾರಂಟಿಲು ಜಾರಿಯಾಪುಂಡು. ಪೊಂಜೋಲೆನ ಬಗೆಟ್ ಪಾತಿರ್ನ ಬಿಜೆಪಿ ಈ ಚುನಾವಣೆಡು ಕರ್ನಾಟಕಡು 2 ಸ್ಥಾನ ಮಾತ್ರ ಪೊಂಜೋಲೆಗೆ ಕೊಡ್ತುಂಡು. ಕಾಂಗ್ರೆಸ್ ರಾಜ್ಯಡು ಪೊಂಜೋಲೆಗೆ 5 ಸ್ಥಾನ ಕೊಡ್ತುಂಡು. ಪ್ರಧಾನಿ ಮೋದಿಯರು 33% ಮೀಸಲಾತಿನ ಘೋಷಣೆ ಮಾತ್ರ ಮಲ್ತಿದ್ದೇರು ಅಂಡ ಅನುಷ್ಠಾನ ಮಲ್ತಿದ್ದೇರು. ಈ ರೀತಿಯ ಮೋಸನ ಕಾಂಗ್ರೆಸ್ ಮಲ್ಪುಜಿ ಪಂಡದು ಕರ್ನಾಟಕ ಗೇರು ನಿಗಮದ ಅಧ್ಯಕ್ಷರು ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಮಮತಾ ಗಟ್ಟಿ ಸುದ್ದಿಗೋಷ್ಠಿಡು ಅಂಗಾರೆ ತಿರಿಪಾಯರು. ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದ ಬ್ರಿಟಿಷರು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಕೂಡ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಒಂದು ಸೂಜಿಯನ್ನು ಕೂಡ ತಯಾರಿಸತಕ್ಕಂಥ ಫ್ಯಾಕ್ಟ್ರಿಗಳು ನಮ್ಮ ದೇಶದಲ್ಲಿ ಇರಲಿಲ್ಲ. ತದನಂತರ ಕಾಂಗ್ರೆಸ್ ಪಕ್ಷದ ಆಡಳಿತಗಳು ಬಂದಂಥ ಸಂದರ್ಭದಲ್ಲಿ ಈ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಿದಂಥ ಪಕ್ಷ ಈ ದೇಶದಲ್ಲಿ ಏಕೈಕ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಪ್ರಾಮಾಣಿಕತೆಯಿಂದ ಈ ದೇಶವನ್ನು ಆಳ್ತಾ ಇದ್ದೇವೆ. ವಿಶ್ವಗುರು ಅಂತ ಹೇಳ್ತಾರೆ, ಆದರೆ ವಿಶ್ವಗುರು ಮಾಡಿದ್ದೇನು ಜನರಿಗೆ ಬರೀ ಮೋಸದ. ಹಾಗಾಗಿ ಇನ್ನಾದರೂ ಕೂಡ ಜನರು ಎಚ್ಚೆತ್ತುಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ನೀಡಿದಂತಹ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿ ಜನರ ಚಿಂತನೆಗಳಿಗೆ ಗೌರವ ಕೊಟ್ಟು ಎಲ್ಲ ಧರ್ಮದವರನ್ನ ಒಟ್ಟು ಸೇರಿಸಿ ಜಾತ್ಯತೀತ ತತ್ವದ ನೆಲೆಯಲ್ಲಿ ಎಲ್ಲರನ್ನ ಒಂದು ಒಟ್ಟುಗೂಡಿಸಿ ಪ್ರೀತಿಸಿಕೊಂಡು ಹೋಗುವಂಥ ಪಕ್ಷ ಇವತ್ತು ಆಡಳಿತ ನಡೆಸಿದರೆ ಅದು ಕಾಂಗ್ರೆಸ್ ಪಕ್ಷ. ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ 5 ಪಂಚ ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಇವತ್ತು ಜನರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇಷ್ಟೊಂದು ದಿನದಲ್ಲಿ ಇವತ್ತು ನಾವು ಮನೆ ಮನೆಗೆ ಭೇಟಿಯನ್ನು ಕೊಟ್ಟಾಗ ಮನೆಯಲ್ಲಿ ಮಹಿಳೆಯರ ಒಂದು ಮಾತಲ್ಲಿ ಕೇಳಲಿಕ್ಕೆ ಗೊತ್ತಾಗ್ತದೆ, ಬಹಳಷ್ಟು ಖುಷಿಯಿಂದ ಇವತ್ತು ಸ್ವಾವಲಂಬಿಯಾಗಿ ಸಂತೋಷದಿಂದ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲರೂ ಕೂಡ ಇವತ್ತು ಸ್ವಾಗತಿಸಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೂಡ ಎಲ್ರಿಗೂ ಹೋಗ್ತಾ ಇದೆ. ಆದರೆ ಬೇರೆ 4 ಯೋಜನೆಗಳು ಕೂಡ ಹೈಯೆಸ್ಟ್ ಇವತ್ತು 90% ಇವತ್ತು ಜನರಿಗೆ ನಮ್ಮ ಯೋಜನೆಗಳು ಕೂಡ ತಲುಪಿದೆ. ಹಾಗಾಗಿ ನಾವು ಹೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಈ ಸರಿಯೂ ಕೂಡ ನಮ್ಮ ದೇಶದ ರಾಷ್ಟ್ರೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆಯವರು, ನಮ್ಮ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿಯವರು, ನಮ್ಮ ಪಕ್ಷದ ಅಧಿನಾಯಕಿ ಆಗಿರ್ತಕ್ಕಂತಹ ಸೋನಿಯಾ ಗಾಂಧಿಯವರು, ಹಾಗೆ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಸೇರಿಕೊಂಡು ಕೆಲವೊಂದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಕೊಡ್ತೇವೆ ಎನ್ನುವಂಥ ಒಂದು ಯೋಜನೆಗಳು ಈ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿ, ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅರ್ಧದಷ್ಟು ಜನಸಂಖ್ಯೆಗೆ ಸಂಪೂರ್ಣವಾದಂತಹ ಹಕ್ಕು, ನೂತನ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ 50% ಮಹಿಳೆಯರಿಗೆ ವಿಶೇಷವಾದಂತಹ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಶಕ್ತಿಗೆ ಗೌರವ, ಕೇಂದ್ರ ಸರ್ಕಾರದ ಅನುದಾನವನ್ನು ದುಪ್ಪಟ್ಟುಗೊಳಿಸುವ ಮೂಲಕ ಆಶಾ ಮತ್ತು ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಕೂಡ ಹೆಚ್ಚಿನ ವೇತನವನ್ನು ನೀಡ್ತೇವೆ. ಅಧಿಕಾರ ಮೈತ್ರಿ, ಮಹಿಳೆಯರು ತಮ್ಮ ಕಾನೂನು ಹಾಗೂ ಹಕ್ಕುಗಳನ್ನು ಪಡೆಯಲು ತಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರತಿ ಪಂಚಾಯತ್ನಲ್ಲೂ ಕೂಡ ಅಧಿಕಾರ ಮೈತ್ರಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್, ಉದ್ಯೋಗಸ್ಥ ಮಹಿಳೆಯರಿಗೆ ಪ್ರತಿ ವಸತಿ ನಿಲಯಗಳ ಸಂಖ್ಯೆಯನ್ನು ಕೂಡ ದ್ವಿಗುಣಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಕನಿಷ್ಠ ಬೆಂಬಲ ಬೆಲೆ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಕೊಂಡು ಅದರ ಪ್ರಕಾರವೇ MSPಗೆ ಕಾನೂನು ಸ್ಥಾನಮಾನವನ್ನು ಕೂಡ ನೀಡ್ತೇವೆ ಅಂತ ಹೇಳಿದ್ದಾರೆ. ಸಾಲ ಮನ್ನಾ, ಕೃಷಿಕರಿಗೆ ಇವತ್ತು ಗ್ಯಾರಂಟಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ಶಾಶ್ವತ ಆಯೋಗವನ್ನು ಕೂಡ ರಚನೆ ಮಾಡ್ತೇವೆ.
ನೇರವಾಗಿ ವಿಮಾ ಪಾವತಿ ಖಾತ್ರಿ, ಬೆಳೆ ನಷ್ಟವಾದಂತಹ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ವಿಮೆ ಪಾವತಿಯನ್ನು ಕೂಡ ಮಾಡ್ತೇವೆ. ನೂತನ ಆಮದು ರಫ್ತು ನೀತಿ ರೂಪಿಸಲು ರೈತರೊಂದಿಗೆ ಕೂಡ ಸಮಾಲೋಚಿಸಿ ಸ್ಥಿರ ಆಮದು ರಫ್ತು ನೀತಿಯನ್ನು ಕೂಡ ತರ್ತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ GST ಮುಕ್ತ ಕೃಷಿ ಕ್ಷೇತ್ರ, ಕೃಷಿಗೆ ಅಗತ್ಯವಾದಂತಹ ಪಂಪ್ ಸೆಟ್ಗಳ ಮೇಲೆ GSTಯನ್ನು ಹಾಕುವುದಿಲ್ಲ ಅಂತ ಕೂಡ ಹೇಳಿದ್ದೇವೆ. ಹಾಗೆಯೇ ಶ್ರಮಕ್ಕೆ ಗೌರವ, ಆರೋಗ್ಯದ ಹಕ್ಕು, ನಗರ ಉದ್ಯೋಗ ಗ್ಯಾರಂಟಿಗಳು, ಸಾಮಾಜಿಕ ಭದ್ರತೆ, ಉದ್ಯೋಗ ಭದ್ರತೆ ಇವೆಲ್ಲವೂ ಕೂಡ ಶ್ರಮಿಕ ನ್ಯಾಯದ ವ್ಯವಸ್ಥೆಯಲ್ಲಿ ಈ ಒಂದು ವಿಚಾರಗಳನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆಯ ನ್ಯಾಯ ಎನ್ನುವಂತಹ 5 ನ್ಯಾಯ ಗ್ಯಾರಂಟಿ ಯೋಜನೆಗಳನ್ನು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ನೀಡ್ತೇವೆ ಎನ್ನುವಂತಹ ಅದ್ಭುತವಾದಂತಹ ಒಂದು ಯೋಜನೆಗಳನ್ನು ನೀಡಿದ್ದಾರೆ. ಮುಖಂಡರು ಸಬಿತಾ ಮಿಸ್ಕಿತ್, ಗೀತಾ, ಚಂದ್ರಕಲಾ, ಶಶಿಕಲಾ, ಮಂಜುಳಾ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಏಪ್ರಿಲ್ 25 ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಡಪುನ ಲೋಕಸಭಾ ಚುನಾವಣಾ ಯಶಸ್ವಿ ಮೂಲಕ ಕಾನೂನು ಸುವ್ಯವಸ್ಥೆದ ಚಾಲನೆಗೆ ಪೊಲೀಸರು ಸಜ್ಜಾದರು. ಉಲ್ಲಾಲ ವ್ಯಾಪ್ತಿಯ ಉಲ್ಲಾಲ ಪೊಲೀಸ್ ಠಾಣೆಯದು ಶ್ರೀ ವೈದ್ಯನಾಥ ಮೈದಾನ ಮುಟ್ಟ ಪೊಲೀಸ್ ಪೇರೇಡ್ ಬುಧವಾರ ಬೈಯಗ ನಡೆತಂದು 2024 ಲೋಕಸಭಾ ಚುನಾವಣೆದ ಮಹಾಸಮರಗೆ ದೇಶ ಸಜ್ಜಾವೊಂದುಂಡು. ಮಾತ ಪಕ್ಷದಕಲು ಬಿರ್ಸಿದ ಪ್ರಚಾರ ಕಾರ್ಯಡು ಒಳ್ಳೆರು. ಅಂಚನೆ ಚುನಾವಣಾ ಆಯೋಗ ಯಶಸ್ವಿ ಚುನಾವಣೆಗೂ ಬೋಡಾದು ಮಾತಾ ರೀತಿಯ ತಯಾರಿಲ್ಲ ಮಂತೊಂದುಂಡು. ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಡು ಉಳ್ಳಾಲ ಪೊಲೀಸ್ ಠಾಣೆರ್ದು ಉಳ್ಳಾಲ ಬಯಲು ವೈದ್ಯನಾಥ ನಗರದ ಮೈದಾನ ಮುಟ್ಟ ಪೊಲೀಸ್ ಪೆರೇಡೆಲ್ಲ ಬುಧವಾರ ಬೈಯಾಗಿ ನಡಪಾಯಿರು. ಕುಡ್ಲ ನಗರ ಕಾನೂನು ಸುವ್ಯವಸ್ಥೆ ಬಕ ಪಾಲಿನದ DCP ಸಿದ್ಧಾರ್ಥ ಗೋಯಲ್
ಅಪರಾಧ ವಿಭಾಗದ DCP ದಿನೇಶ್, ಕುಡ್ಲ ದಕ್ಷಿಣ ಉಪವಿಭಾಗದ ACP ಶ್ರೀಮತಿ ಧನ್ಯಾ ನಾಯಕ್, ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ HN, ಪೊಲೀಸ್ ಪೆರೇಡಿದ ಮುತಾಲಿಕೆಡಿತ್ತೇರು, ಕುಡ್ಲ ಕಂಕನಾಡಿ ನಗರ ಬೊಕ ಗ್ರಾಮಾಂತರ ಕೊಣಾಜೆ ಉಳ್ಳಾಲ ಪೊಲೀಸ್ ಠಾಣಾ ವಿಭಾಗದ ವೃತ್ತ ನಿರೀಕ್ಷಕರು ಉಪ ಆರಕ್ಷಕ ನಿರೀಕ್ಷಕರು ಅತ್ತಂದೆ CRPFದ D242 ಬೆಟಾಲಿಯನ್ KSRP ತುಕಡಿಲು ಸೇರಿನಂಚ ಸುಮಾರು 310 ಜನದ ತಂಡ ಪ್ಯಾರೇಡ್ ಪಾಲ್ಪಡೆದು ಮತದಾನದ ಕಾನೂನು ಸುವ್ಯವಸ್ಥೆಗೆ ಸಜ್ಜಾತ ಬಂಡದು ತೆರಿಪಾಯಿರು. DCP ಸಿದ್ಧಾರ್ಥ ಗೋಯಲ್ ಬೊಕ DCP ದಿನೇಶ್ ಕಾನೂನು ಪಾಲನೆ ಸುವ್ಯವಸ್ಥೆದ ಬಗ್ಗೆ ತಂಡಕ್ಕೆ ಈ ಪೊರ್ತು ಮಾಹಿತಿ ಕೊಡ್ದು ಮತದಾನ ಸುವ್ಯವಸ್ಥಿತವಾದ ನಡಪವನ ಜವಾಬ್ದಾರಿದ ಬಗ್ಗೆ ಮಾಹಿತಿ ಕೊರಿಯರು. ಅದನ್ನೆಲ್ಲ ತಗೊಂಡು ಡಿಮಸ್ಟ್ರಿಂಗ್ ಜಾಗಕ್ಕೆ ಬರಬೇಕಾಗತ್ತೆ. ಸೊ ಇದನ್ನ ನೀವು ಪಕ್ಕ ಮಾಡ್ತೀರಿ ಅಂತನ್ನುವಂಥ ಒಂದು ಭಾವನೆ ನಮಗಿದೆ. ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸ್ಕೊಡ್ತೀರಾ ಅಂತನ್ನುವಂಥದ್ದು, ಯಾಕೆಂದರೆ ಎಲ್ಲ ಅನುಭವಿಗಳಿದ್ದೀರಿ. ಸೊ ಹಾಗಾಗಿ ನೀವು ಆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಬಗ್ಗೆ ನಿಮಗೆಲ್ಲರಿಗೆ ಏನು ಒಂದು ನೋಟನ್ನು ಕೊಡ್ತೀವಿ ಅದನ್ನು ನೀವು ಪಾಲನೆ ಮಾಡಬೇಕು. ಸೊ ಈ ದಿನ ನೀವು ಈ ಒಂದು ರೂಟ್ ಮಾರ್ಚ್ ಒಳ್ಳೆ ರೀತಿಯಲ್ಲಿ ಇಲ್ಲಿ ತನಕ ಮಾಡಿದಿರಿ. ಇನ್ನೂ ನಾವು ಅದನ್ನು ಮುಂದುವರ್ಸೋಣ. ಸೊ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾದಂತಹ ಒಂದು ಮಾರ್ಚಿಂಗ್ ಆಗಬೇಕಾಗತ್ತೆ. ಜನರಲ್ಲಿ ನಾವೊಂದು ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಕೊಡೋ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಎಲ್ಲರಿಗೆ ಧನ್ಯವಾದಗಳು. ಸೊ ನಮ್ಮ DCP ಅಲೆಂಡೋ ಸರ್ ಇನ್ನು ಮುಂದಿನ ವಿಚಾರಗಳನ್ನು ನಿಮಗೆ ತಿಳಿಸೋರಿದ್ದಾರೆ. ಥ್ಯಾಂಕ್ ಯು. ಪಾರ್ಟಿ ಅಟೆನ್ಷನ್ ಸ್ಟ್ಯಾಂಡರ್ಡ್ ಈಸ್ ನಮ್ಮ DCP ಟೈಮ್ ಅವರು ಸಾಕಷ್ಟು ಮಾತು ಹೇಳಿದ್ದಾರೆ. ನನ್ನ ಮಾತು ಕೇಳ್ತಾ ಇದೆ? ಮೈಕ್ದು ಅವಶ್ಯಕತೆ ಇಲ್ಲ. ನಾನು ಮೊನ್ನೆ ಪ್ರಧಾನಮಂತ್ರಿ ಬಂದೋಬಸ್ತಲ್ಲಿ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ನಾನು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ವೈರ್ಲೆಸ್ಸಲ್ಲಿ CP ಸರ್ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಟ್ ನಮ್ಮ ಲೋಕಲ್ ಅದು ನನ್ನ ನೆಕ್ಸ್ಟ್ ಡೇ ಮಾರನೇ ದಿನ ನಾನು ಯೋಚನೆ ಮಾಡ್ತಾ ಇದ್ದೆ, ಬಂದೋಬಸ್ತ್ ಸಕ್ಸಸ್ ಆಗಬೇಕು ಅನ್ನೋ ನನ್ನ ಪ್ರಕಾರ 3 ಪಾಯಿಂಟ್ ಇರಬೇಕು. ಫಸ್ಟ್ ಪ್ಲಾನಿಂಗ್, ಕರೆಕ್ಟ್ ಪ್ಲಾನಿಂಗ್ದು ರೋಲ್ ನನ್ನ ಪ್ರಕಾರ 20%. ಪ್ಲಾನಿಂಗ್ದು ಜವಾಬ್ದಾರಿ ನನ್ನ ಮೇಲೆ, ನನ್ನ ಟೀಮ್ ಮೇಲೆ, ಅಂದರೆ ಹೆಡ್ ಆಫೀಸ್ ಮೇಲೆ ಪ್ಲಾನಿಂಗ್ದು ಜವಾಬ್ದಾರಿ ಇರುತ್ತೆ. ಬಟ್ ಅದನ್ನು ಯೂಸ್ ಓನ್ಲಿ 20%. ನೆಕ್ಸ್ಟ್ 80% ನನ್ನ ಪ್ರಕಾರ 2 ಕಂಪೋನೆಂಟ್ ಬರುತ್ತೆ. ಒಂದು ನಿಮಗೆ ಬ್ರೀಫಿಂಗ್ ಅಂದರೆ ಇನ್ಸ್ಪೆಕ್ಟರ್ ಲೆವೆಲಿಂದ ACP ಲೆವೆಲಿಂದ ಅಪ್ ಟು ಕಾನ್ಸ್ಟೇಬಲ್ ಲೆವೆಲ್ ತನಕ ಕರೆಕ್ಟಾಗಿ ಬ್ರೀಫಿಂಗ್ ಆಗಬೇಕು. ಈಗ ಇಷ್ಟು ದೊಡ್ಡ ಬಂದೋಬಸ್ತಲ್ಲಿ ಒಟ್ಟಿಗೆ ಎಲ್ಲರದು ಬ್ರೀಫಿಂಗ್ ಮಾಡೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಟ್ರಾಫಿಕ್ದು ಬ್ರೀಫಿಂಗ್ ಬೇರೆ ಥರ ಇರುತ್ತೆ, ಇವ್ರದ್ದು ಬ್ರೀಫಿಂಗ್ ಬೇರೆ ಥರ ಇರುತ್ತೆ, ರೋಡ್ ಶೋ ಅಲ್ಲಿ ಯಾರು ಇರ್ತಾರೆ ಅವ್ರದ್ದು ಬ್ರೀಫಿಂಗ್ ಬೇರೆ ಥರ ಇರುತ್ತೆ. ಇದೇ ರೀತಿ ಇಲೆಕ್ಷನಲ್ಲಿ ಬೇರೆ ಬೇರೆ ಕೆಲಸ ಇದೆ. ಸೆಕ್ಟರ್ ಆಫೀಸರ್ದು ಬೇರೆ ಥರ ಇರುತ್ತೆ, ಸೂಪರ್ವೈಸರ್ದು ಬೇರೆ ಥರ ಇರುತ್ತೆ, ಪೋಲಿಂಗ್ ಬೂತಲ್ಲಿ ಯಾರು ಇರ್ತಾರೆ ಅವ್ರದ್ದು ಬೇರೆ ಥರ ಇರುತ್ತೆ. ಸೊ ಬ್ರೀಫಿಂಗ್ ಒಟ್ಟಿಗೆ ಮಾಡೋಕ್ಕೆ ಆಗಲ್ಲ. ಆದರೆ ಬ್ರೀಫಿಂಗ್ ತುಂಬ ಇಂಪಾರ್ಟೆಂಟ್. 20% ಪ್ಲಾನಿಂಗ್, 40% ಬ್ರೀಫಿಂಗ್, ನೆಕ್ಸ್ಟ್ 40% ಮೋಸ್ಟ್ ಇಂಪಾರ್ಟೆಂಟ್. ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ, ಇವರು ಕಾನ್ಸ್ಟೇಬಲ್ ಡ್ಯೂಟಿ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಎಂಪವರ್ ಮಾಡಬೇಕು. ನೀವು ಆ ಸ್ಪಾಟಲ್ಲಿ ಇದ್ದಾಗ ಏನು ಡಿಸಿಷನ್ ತಗೋತೀರಾ ಖಂಡಿತ ನೀವು ತಗೋಬೇಕು. ಏನು ಮಿಸ್ಟೇಕ್ ಆದರೆ, ಜೆನ್ಯೂನ್ ಮಿಸ್ಟೇಕ್ ಆದರೆ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಹೇಳ ಪ್ರಕಾರನೇ ನೀವು ಮಾಡಬೇಕು. ಅದು ಬ್ರೀಫಿಂಗಿಂತ ಮುಂಚೆ, ಬ್ರೀಫಿಂಗ್ ಟೈಮಲ್ಲಿ ಕೊನೆ ಮೂಮೆಂಟಲ್ಲಿ ಏನಾದರೂ ಸಮಸ್ಯೆ ಆದರೆ ನೀವು ಆ್ಯಕ್ಷನ್ ತಗೊಳ್ಳಿ, ಡಿಸಿಷನ್ ತಗೊಳ್ಳಿ. ನೀವು ಏನು ಡಿಸಿಷನ್ ತಗೋತೀರಾ ಅದಕ್ಕೆ ನಾವು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ. ಆ ಕಾನ್ಫಿಡೆನ್ಸ್ ನೀವು ಕೊಡಬೇಕು. ಮೊನ್ನೆ ಪ್ರಧಾನಮಂತ್ರಿ ಬಂದೋಬಸ್ತ್ ಇರಲಿ, ಇಲೆಕ್ಷನ್ ಬಂದೋಬಸ್ತ್ ಇರಲಿ, ಏನಿದೆ ಈ ರೀತಿ ಬಂದೋಬಸ್ತಲ್ಲಿ ನಾವೆಲ್ಲ ಡಿವೈಡ್ ಆಗ್ತೀವಿ. ನಾವು ಪೂರ್ತಿ ಸಿಟಿಯಲ್ಲಿ ನೋಡಿದರೆ 895 ಬೂತ್ಸ್, 895 ಬೂತ್ಸ್, 900 ಬೂತ್ಸ್. ನೀವು ಒಬ್ಬರು ಇರ್ತೀರಾ, ಮತ್ತು ಡಿಸ್ಟೆನ್ಸ್ ಎಷ್ಟು ಜಾಸ್ತಿ, ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಆಗಲ್ಲ, ಅಲ್ಲಿಂದ ಇಲ್ಲಿ ಬರೋಕ್ಕೆ ಆಗಲ್ಲ. ಫುಲ್ ಡೇ ನೀವೇ ಮ್ಯಾನೇಜ್ ಮಾಡ್ತೀರಾ. ಆ ಲೆವೆಲ್ ಸಮಸ್ಯೆ ಇದ್ದರೆ ಸೆಕ್ಟರ್ ಆಫೀಸಿಗೆ ಕರೀತೀರಾ, ಸೂಪರ್ವೈಸರಿ ಆಫೀಸಿಗೆ ಕರೀತೀರಾ. ಆದರೆ ಸಮಸ್ಯೆಗಿಂತ ಮುಂಚೆ ಕೂಡ ನೀವೇ ಮ್ಯಾನೇಜ್ ಮಾಡ್ತೀರಾ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವ್ಯಾಪ್ತಿದ ತೊಕ್ಕೋಟು ಜಂಕ್ಷನ್ ಸೇರಿನಂಚ ಪ್ರಮುಖ ಭಾಗಲೇಡು ಬಸ್ ಸ್ಟ್ಯಾಂಡ್, ಅಂಗಡಿ ಮುಗ್ಗಟ್ಟು ಪರಪೋದು ಬಿಜೆಪಿ ಪ್ರಮುಖರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪರವಾದ ಗುರುವಾರ ಕಾಂಡೆ ಮತಯಾಚನೆ ನಡೆಪಾಯಿರು. ಕುಟ್ಲ ಲೋಕಸಭಾ ಚುನಾವಣೆಗೆ ಉಳ್ಳಾಲ ವ್ಯಾಪ್ತಿಯ BJP ಪಕ್ಷದಕಲು ಭರ್ಜರಿ ಮತ ಪ್ರಚಾರ ಕಾರ್ಯನ ನಡಪ ಹೊಂದುಲೇರು. ಇಲ್ಲದ ಪ್ರಚಾರ, ಅಂಗಡಿ ಮುಗ್ಗಟ್ಟಲೆಗೆ ಪೋದು
ತಂಕಲ್ನ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ ಪರವಾದ ಮತಯಾಚನೆಯನ್ನು ಗುರುವಾರ ಕಾಂಡೆ ನಡಪಾಯರು. ತೊಕ್ಕೋಟು ಹೃದಯ ಭಾಗದ ಬಸ್ ಸ್ಟ್ಯಾಂಡ್ ಉಲಾಯ್ಡು ಬಸ್ ರಿಕ್ಷಾದಂಚಿ ಪೋದು ಅಂಚನೆ ಅಂಗಡಿ ಮುಗ್ಗಟ್ಟಲೆಗೆ ಪೋದು ಬಿಜೆಪಿ ಪ್ರಮುಖರು ಕ್ಯಾಪ್ಟನ್ ಬ್ರಿಜೇಶ್ ಚೌಟನ ಪರವಾದ ಮತಯಾಚನೆ ನಡಪಾಯರು. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಾರಿ ಉಮೇದುಡು ಮಲ್ಲ ಮಟ್ಟದ ಪ್ರಚಾರ ಕಾರ್ಯ ಮಂತದೇರು ಅಂಚಾದು ಮಲ್ಲ ಪ್ರಮಾಣದ ಜನಕುಲು ಮತದಾನ ಮಂತದು ತಂಗಲ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರನ್ನು ಗೆಂದಾವೇರು ಮೋದಿಯರೇನು ಕುಡೋರ ಪ್ರಧಾನಿ ಮನ್ಪುಯರು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ತೆರಿಪಾಯರು. ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ಮಂಡಲದ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಪರವಾಗಿ ಮತಯಾಚನೆ ಅಂತ ಮಾಡುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂಥ ಮಂಡಲದ ಅಧ್ಯಕ್ಷರು, ಯುವ ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರು ಮತ್ತು ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ವಿಶೇಷವಾಗಿ ಮಂಗಳೂರು ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಸಲ ಮತದಾರರು ಮತದಾನ ಮಾಡುವ ಬಗ್ಗೆ ಈಗಾಗಲೇ ನಮಗೆ ಎಲ್ಲ ರೀತಿಯ ಉತ್ಸಾಹ ಕಂಡು ಬರ್ತಾ ಇದೆ. ನರೇಂದ್ರ ಮೋದಿ ಅವರು ಮೊನ್ನೆ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಆ ಒಂದು ರೋಡ್ ಶೋ ಅಲ್ಲಿ ಭಾಗವಹಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವುದಕ್ಕೆ ಜನರು ಉತ್ಸುಕರಾಗಿದ್ದಾರೆ. ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಂಥ ಒಬ್ಬ ಯುವ ಸೇನಾನಿ ಇವತ್ತು ಅಭ್ಯರ್ಥಿಯಾಗಿರುವಂಥದ್ದನ್ನು ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಯುವ ಜನತೆ, ವಿಶೇಷವಾಗಿ ಯುವ ಜನತೆ ಮತ್ತು ಮಹಿಳೆಯರು ಈ ಸಲ ಯುವ ಮತದಾರರು ವಿಶೇಷವಾಗಿ ಅವರ ಮತದಾನವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಮತದಾನ ಮಾಡುವುದರ ಮುಖಾಂತರ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವುದನ್ನು ಎದುರು ನೋಡುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ಯುವ ಮೋರ್ಚಾದಿಂದ ವಿಶೇಷವಾದ ಈ ಒಂದು ಅಭಿಯಾನವನ್ನು ನರೇಂದ್ರ ಮೋದಿ ಅವರಿಗೆ, ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾಗಿ ದೇಶದ ಹಿತಕ್ಕಾಗಿ ದೇಶಕ್ಕೋಸ್ಕರ ಈ ಒಂದು ಮತದಾನ ಮಾಡುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ತೊಕ್ಕೋಟಿನ ಹೃದಯ ಭಾಗದಲ್ಲಿ ಮತಯಾಚನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಎಲ್ಲರೂ ಸಹಕಾರವನ್ನು ಕೊಡಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಲಿಕ್ಕೆ ಮತದಾರರು ಮತ್ತು ನಾಗರಿಕ ಬಂಧುಗಳು ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಬೈಲು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ನಂದನ್ ಮಲ್ಯ, ಪಕ್ಷದ ಹಿರಿಯರು ಚಂದ್ರಹಾಸ್ ಅಡ್ಯಂತಾಯ, KT ಸುವರ್ಣ, ಬಿಜೆಪಿ ಕೈಗಾರಿಕಾ ಪ್ರಕೋಷ್ಠದ ಅಧ್ಯಕ್ಷರು ಸತೀಶ್ ಕರ್ಕೇರ, ಮಂಡಲ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಜೀವನ್ ತೊಕ್ಕೋಟು, ಮುರಳಿ ಕೊಣಾಜೆ, ದಿನೇಶ್ ಹಮ್ಟೂರು, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಶ್ರೀಮತಿ ಮಾಧವಿ ಉಳ್ಳಾಲ್, ದಯಾನಂದ ತೊಕ್ಕೋಟು, ಸೂರಜ್ ಸಾಗರ್, ಶ್ರಮಿತ್ ಉಚ್ಚಿಲ್, ಅನಿಲ್ ಬಗಂಬಿಲ, ಪದ್ಮನಾಭ ಗಟ್ಟಿ, ಶಿವಾನಂದ ಮೂಳೂರು ಇಂಚಿತ್ತಿ ಪಕ್ಷ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು. ಅತ್ಯಂತ ಹೆಚ್ಚಿನ ವೋಟರು ಗೆಂದಾದರು ಬ್ರಿಜೇಶ್ ಚೌಟರು ಪ್ರತಿಯೊಂದು ತಳಮಟ್ಟದ ಕೆಲಸ ಕಾರ್ಯಕರ್ತರ ಬಗ್ಗೆಲ್ಲ ಗಮನ ಉಂಟು. ಮೋದಿ ನಂಗೆ ಗೊತ್ತುಂಟು, ನಮ್ಮ ಈ ಸರ್ತಿ ರಿಕ್ಷಾ ಡ್ರೈವರ್ ನಕ್ಲಿ ಗೊತ್ತು, ಕೂಲಿಗಾರರ ಮಾತರೆಗಳ ಬೀದಿ ಬದಿ ವ್ಯಾಪಾರಿ ನಕ್ಲಿಗೆಲ್ಲ ಆತ ಗಮನದೀದು ಪ್ರತಿಯೊಂದು ಏಳಿಗೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಈಗ ಮಾತೆಲ್ಲ ವಿನಂತಿ, ಮಂಗಳೂರು ಮಂಡಲ ಪ್ರವಾದ ಜಿಲ್ಲಾಧಿಕಾರಿ ಮಾತು ನಾಯಕರೆಲ್ಲ ಬಂದು ಇದಕ್ಕಿಂತ ಮನಪೂರ್ವಕವಾದ ಬಿಜೆಪಿಗೆ ಓಟ್ ಕೇಳೋದಿಲ್ಲ, ಮಾತೆಲ್ಲ ಬಿಜೆಪಿ ಓಟ್ ಕೊಡೋದು. बोलो भारत माता की, भारतीय जनता पार्टी की, भारत माता के, भारतीय जनता पार्टी के, बोलो भारत माता की, बीजेपी बीजेपी जय जय बीजेपी, बीजेपी बीजेपी जय जय बीजेपी. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಏನಿತ ಸುದ್ದಿಗೊಂಚಲ್ಲೇ ಮುಗಿತೊಂದುಲ್ಲ. ನಿರಂತರ ಸುದ್ದಿಲಿಗಾದದ್ದು ಒಂದು ಪ್ಲೇ ಪೊಸಕುರಲು 24/7.